ಡ್ರೈವರ್ ಫೋನಿನಲ್ಲಿ ಮಾತನಾಡುತ್ತಾ 100ರ ಸ್ಪೀಡಿನಲ್ಲಿ ಕಾರನ್ನ ಯಡಿಯೂರಿನಿಂದ ಹಾಸನ ಹೈವೇಯಲ್ಲಿ ಓಡಿಸುತ್ತಿದ್ದ. ಮುಂದೆ ಹಂಪಿರುವುದು ಅವನಿಗೆ ಗಮನ ಇರುವುದಿಲ್ಲ. ಕಾರು ತುಂಬಾ ವೇಗ ಇದ್ದ ಕಾರಣ ದಿಢೀರಂತ ಹಂಪಿಗೆ ತಗಲಿ ಜಂಪ್ ಆಗಿ ರಸ್ತೆ ಮೇಲೆ ಉಲ್ಟಾ ಬೀಳುತ್ತದೆ. ಆ ಕಾರಿನಲ್ಲಿದ್ದ 5 ಜನ ಕೂಡ ಪಚ್ಚೆಯಾಗಿ ಹೋಗಿದ್ದರು. ಕಾರಿನ ಗಾಜು ಒಡೆದು 6 ತಿಂಗಳ ಮಗು ಹಾರಿ ರಸ್ತೆ ಬದಿ ಬಿದ್ದಿತ್ತು. ಆದ್ರೆ ಈ ಘಟನೆ ನಡೆದ 2 ನಿಮಿಷದಲ್ಲಿ ಅಲ್ಲಿ ಒಂದು ಚಮತ್ಕಾರ ನಡೆದಿತ್ತು. ಈ ಪವಾಡವನ್ನು ಕಂಡ ಅಕ್ಕಪಕ್ಕದ ಜನ ಹೌಹಾರಿ ಹೋಗಿದ್ದರು. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನೋ ಅನ್ನುವ ಕುತೂಹಲ ನಿಜಕ್ಕೂ ನಿಮ್ಮಲ್ಲಿ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡ್ತೀರಾ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ ದೇವಾಲಯವನ್ನ 12 ಬಾರಿ ಪ್ರದಕ್ಷಿಣೆ ಹಾಕಿದರೆ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಸಂಕಲ್ಪ ಈಡೇರುತ್ತದೆ ಅನ್ನುವ ನಂಬಿಕೆ ಈ ಭಾಗದ ಜನರಲ್ಲಿದೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಕಣ್ವಾ ಕ್ಷೇತ್ರದ ಜನರು ಹಾಗೂ ವ್ಯಾಸ ಮಹರ್ಷಿಗಳು ಕೆಂಪು ಕಲ್ಲಿನಿಂದ ಈ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದರು. ಈ ಆಂಜನೇಯ ವಿಗ್ರಹ ಕೆಂಪು ಬಣ್ಣದಾಗಿದ್ದರಿಂದ ಇದನ್ನ ಕೆಂಗಲ್ ಅಂದರೆ ಕೆಂಪು ಹಾಗೂ ಕಲ್ಲನ್ನ ಸೇರಿಸಿದರೆ ಕೆಂಗಲ್ ಆಗುತ್ತದೆ. ಇದೇ ಕಾರಣ ಇದನ್ನ ಕೆಂಗಲ್ ಆಂಜನೇಯ ಎಂದೇ ಪ್ರಸಿದ್ಧಿಯಾಗಿದೆ. ನೀವು ಕರ್ನಾಟಕದ ದಕ್ಷಿಣ ಭಾಗದವರಾಗಿದ್ದರೆ ಚನ್ನಪಟ್ಟಣ ತಾಲೂಕಿನಲ್ಲಿರುವ ಕೆಂಗಲ್ ಆಂಜನೇಯ ದೇವಸ್ಥಾನ ಹೆಸರೇ ಕೇಳಿರುತ್ತೀರಾ. ಬೆಂಗಳೂರು ಮೈಸೂರು ರಾಜ್ಯ ಹೆದ್ದಾರಿಯಲ್ಲಿ ಸಿಗುವ ಈ ದೇವಸ್ಥಾನ ಅಯ್ಯನ ಗುಡಿ ಎಂದೇ ಹೆಚ್ಚು ಪ್ರಸಿದ್ಧಿಯಾಗಿದೆ. ಸಾಮಾನ್ಯವಾಗಿ ಗುಡಿಗಳಲ್ಲಿ ಆಂಜನೇಯ ದಕ್ಷಿಣ ಮುಖವಾಗಿ ನಿಂತಿರುತ್ತಾನೆ. ಆದರೆ ಈ ದೇವಾಲಯದಲ್ಲಿ ಮಾತ್ರ ಆಂಜನೇಯ ಉತ್ತರಕ್ಕೆ ಮುಖ ಮಾಡಿ ನಿಂತಿರುವುದು ಅತ್ಯಂತ ವಿಶೇಷತೆಯಾಗಿದೆ. ಸೂಜಿಗದ ಸಂಗತಿ ಎಂದರೆ ಆಂಜನೇಯ ವಿಗ್ರಹ ಕ್ರಮೇಣವಾಗಿ ಈಶಾನ್ಯದತ್ತ ತಿರುಗುತ್ತಿದೆ ಎನ್ನುವ ನಂಬಿಕೆ ಇದೆ. ಹೊಯ್ಸಳ ಕಾಲದಲ್ಲಿ ಕಟ್ಟಿರುವ ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದೆ. ಈ ಕ್ಷೇತ್ರದಲ್ಲಿ ಆ ಕಾಲದಲ್ಲಿ ಹುಲಿಗಳು ಹೆಚ್ಚಾಗಿದ್ದ ಕಾರಣ ಇದಕ್ಕೆ ಹುಲಿ ಮುತ್ತಿಗೆ ದೊಡ್ಡಿ ಎಂದು ಕೂಡ ಕರೆಯಲಾಗುತ್ತಿತ್ತು. ಈ ಹುಲಿಗಳು ಅಲ್ಲಿನ ಗ್ರಾಮಸ್ಥರಿಗೆ ತೊಂದರೆ ನೀಡುತ್ತಿದ್ದವು. ಅಂದಿನ ಮೈಸೂರಿನ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಹುಲಿಗಳ ಉಪಟಳ ತಾಳಲಾರದೆ ಭಗವಂತನ ಮೊರೆ ಹೋಗುತ್ತಾರೆ. ಒಂದು ದಿನ ಓರ್ವ ರೈತ ಈ ಮಾರ್ಗದಲ್ಲಿ ಎತ್ತಿನ ಗಾಡಿಯಲ್ಲಿ ತನ್ನ ಊರಿಗೆ ತೆರಳುತ್ತಿದ್ದಾಗ ವಿಶ್ರಾಂತಿಗಾಗಿ ಈ ಕ್ಷೇತ್ರದಲ್ಲಿ ಉಳಿದುಕೊಳ್ಳುತ್ತಾನೆ. ಬೆಳಿಗ್ಗೆ ಎದ್ದು ನೋಡಿದಾಗ ಅವನ ಹಸುಗಳು ಕಾಣದೆ ಕಂಗಾಲಾಗಿರುವಾಗ ಭಗವಂತನು ಪ್ರತ್ಯಕ್ಷನಾಗಿ ತನ್ನ ಮೂರ್ತಿ ಬಳಿ ನಿನ್ನ ಹಸುಗಳಿದೆ ಎಂದು ಹೇಳುತ್ತಾನೆ. ಆಗ ಆ ರೈತ ಶ್ರೀ ಆಂಜನೇಯನ ಮೂರ್ತಿ ಬಳಿ ಧಾವಿಸಿದಾಗ ತನ್ನ ಹಸುಗಳು ಮೂರ್ತಿ ಬಳಿ ಇದ್ದುದನ್ನು ಕಂಡು ಬೆರಗಾಗುತ್ತಾನೆ. ಹಸುಗಳ ಜೊತೆ ಹುಲಿಯು ಸಹ ಅಲ್ಲಿ ಇದ್ದುದನ್ನು ಕಂಡು ಭಯಭೀತನಾಗುತ್ತಾನೆ. ಆದ್ರೆ ವಿಚಿತ್ರ ಏನೆಂದ್ರೆ ಹುಲಿಗಳು ಆ ಹಸುವಿಗೆ ಏನು ಕೂಡ ಮಾಡುವುದಿಲ್ಲ. ಅವುಗಳ ಜೊತೆ ಆಟವಾಡುವುದನ್ನು ಕಂಡು ಇದರಿಂದ ಪ್ರೇರಿತರಾದ ಮೈಸೂರಿನ ದಿವಾನರು ಈ ದೇವಾಲಯದ ಅಭಿವೃದ್ಧಿಗಾಗಿ 10 ಎಕರೆ ಜಮೀನನ್ನ ನೀಡಿದ್ದರು. ಕಾರಣ ಈ ದೇವಾಲಯದಲ್ಲಿ ಆಂಜನೇಯನ ಮಹಿಮೆ ಇದೆ ಎಂದು ಅವರಿಗೆ ಗೊತ್ತಾಗಿತ್ತು. ಜೊತೆಗೆ ಆಂಜನೇಯ ಸ್ವಾಮಿಗೆ ಒಂದು ಚಿನ್ನದ ಕಣ್ಣು ಹಾಗೂ ಮೀಸೆಯನ್ನು ಕೊಡುಗೆಯಾಗಿ ನೀಡಿದ್ದರು. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತನೆಯವರು ಈ ಆಂಜನೇಯ ಸ್ವಾಮಿಯ ಪ್ರಸಾದದಿಂದ ಜನಿಸಿದ್ದರೆಂದು ಈ ದೇವಾಲಯವನ್ನು ಅವರ 60ನೇ ವರ್ಷದ ಹುಟ್ಟದ ಹಬ್ಬದ ಸಲುವಾಗಿ ಜೀರ್ಣೋದ್ಧಾರ ಕೂಡ ಮಾಡಲಾಗಿತ್ತು. ಜನವರಿ ತಿಂಗಳಲ್ಲಿ ಜಾತ್ರೆಯ ಅಂಗವಾಗಿ ಇಲ್ಲಿ 9 ದಿನಗಳ ಕಾಲ ದನಗಳ ಜಾತ್ರೆ ಕೂಡ ನಡೆಯುತ್ತದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತರಹೇವಾರಿ ರಾಸುಗಳು ಇಲ್ಲಿ ಜಮಾಗೊಳ್ಳುತ್ತವೆ. ಸಾವಿರಾರು ರಾಸುಗಳು ಮಾರುವವರು ಹಾಗೂ ಕೊಳ್ಳುವರಿಂದ ಇಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟ ಕೂಡ ನಡೆಯುವುದು ವಿಶೇಷ. ವರ್ಷದ ಆರಂಭದಲ್ಲಿ ಸಂಕ್ರಾಂತಿಯ ಸಮಯದಲ್ಲಿ ರಾಸುಗಳಿಗೆ ವಿಶೇಷ ಪೂಜೆ ಮಾಡುವುದರ ದಿನದಿಂದ ಆರಂಭವಾಗುವ ಈ ದನದ ಜಾತ್ರೆ ಅತಿ ವಿಶೇಷವಾಗಿದೆ. ಇಲ್ಲಿನ ರಾಸುಗಳನ್ನು ಕೊಳ್ಳಲು ಜಿಲ್ಲೆಯ ವಿವಿಧ ರಾಜ್ಯಗಳ ಗಿರಾಕಿಗಳಲ್ಲದೆ ನೆರೆಯ ಆಂಧ್ರ, ತಮಿಳುನಾಡು, ಕೇರಳ ರಾಜ್ಯಗಳಿಂದಲೂ ಕೂಡ ಇಲ್ಲಿ ಆಗಮಿಸುತ್ತಾರೆ. 2018ರಲ್ಲಿ ಇಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿತ್ತು. ವಿಚಿತ್ರ ಅನ್ನುವುದಕ್ಕಿಂತ ಹೆಚ್ಚಾಗಿ ಇದನ್ನ ಪವಾಡವೆಂದೇ ಕರೆಯಬಹುದು. ಈ ಕೆಂಗಲ್ ಆಂಜನೇಯ ದೇವಸ್ಥಾನ ಶಕ್ತಿಯ ಬಗ್ಗೆ ಕೇಳಿದಂತಹ ಹಾಸನದ ಒಂದು ಕುಟುಂಬ ಜಾತ್ರೆಯ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆಂಜನೇಯನ ಆಶೀರ್ವಾದ ಪಡೆಯಲು ಇಲ್ಲಿಗೆ ಬಂದಿತ್ತು ಹಾಗೂ ಆಶೀರ್ವಾದವನ್ನ ಪಡೆದು ಹಾಸನಕ್ಕೆ ಹೋಗುತ್ತಿದ್ದರು. ಮೂಲತಃ ಹಾಸನ ಬಳಿಯ ಗುಡ್ಡೇನಹಳ್ಳಿಯಲ್ಲಿ ಕೃಷಿ ಕೆಲಸ ಮಾಡಿಕೊಂಡಿದ್ದ ಜವರೇಗೌಡ ತಮ್ಮ ಕುಟುಂಬದೊಂದಿಗೆ ಇತ್ತೀಚೆಗೆ ಖರೀದಿ ಮಾಡಿದ ಕಾರಿನಲ್ಲಿ
ಗಂಡ ಹೆಂಡತಿ ಹಾಗೂ ಒಂದು ಗಂಡು ಮಗು ಹಾಗೂ ಇತ್ತೀಚೆಗೆ ಹುಟ್ಟಿದ್ದ 6 ತಿಂಗಳ ಹೆಣ್ಣು ಮಗುವಿನೊಂದಿಗೆ ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು. ಆಂಜನೇಯನ ದರ್ಶನ ಪಡೆದು ನಿಜಕ್ಕೂ ತುಂಬಾ ಸಂತೋಷವಾಗಿದ್ದರು. ಅಷ್ಟೇ ಅಲ್ಲದೆ ಈ ದೇವಸ್ಥಾನಕ್ಕೆ 12 ಸುತ್ತು ಪ್ರದಕ್ಷಿಣೆ ಹಾಕಿ ದೇವರಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಬೇಡಿಕೊಂಡಿದ್ದರು. ಹಾಗೂ ದೇವಸ್ಥಾನದಲ್ಲಿ ಕೊಟ್ಟ ಪ್ರಸಾದವನ್ನ ಮತ್ತು ಅರಿಶಿನ ಕುಂಕುಮವನ್ನ ತೆಗೆದುಕೊಂಡು ತಮ್ಮ ಊರಿಗೆ ವಾಪಸ್ಸು ಹೋಗುತ್ತಿದ್ದರು. ಹಾಗೆಯೇ ಜಾತ್ರೆಯಲ್ಲಿ ಸಿಕ್ಕಂತಹ ಚಿಕ್ಕ ಆಂಜನೇಯನ ಒಂದು ಮೂರ್ತಿಯನ್ನು ತಮ್ಮ ಕಾರಿನ ಡ್ಯಾಶ್ ಬೋರ್ಡ್ ಮುಂದೆ ಹಾಕಿದ್ದರು. ಹೀಗೆ ಕಾರು ಚನ್ನಪಟ್ಟಣದಿಂದ ಯಡಿಯೂರು ದಾಟಿ ಹಾಸನ ಹೈವೇಯನ್ನ ಹಿಡಿದಿತ್ತು. ಮುಂದೆ ಸ್ವಲ್ಪ ದೂರದಲ್ಲಿ ಎಲ್ಲರಿಗೂ ನೀರಡಿಕೆಯಾಗುತ್ತದೆ. ಹೀಗಾಗಿ ಕಾರನ್ನ ಪಕ್ಕದಲ್ಲಿ ನಿಲ್ಲಿಸಿ ಎಲ್ಲರೂ ಕಬ್ಬಿನ ಹಾಲನ್ನ ಸೇವಿಸಿದ್ದಾರೆ. ಮುಂದೆ ಎಲ್ಲರೂ ಕಾರಿನಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಹಿಂದೆ ಕುಳಿತಿದ್ದ ಮಗು ಜೋರಾಗಿ ಅಳಲು ಪ್ರಾರಂಭಿಸಿತ್ತು. ಇದೇ ಕಾರಣ ಆ 6 ತಿಂಗಳ ಮಗುವನ್ನ ಜವರೇಗೌಡರೇ ತಮ್ಮ ಹೆಂಡತಿಯಿಂದ ತೆಗೆದುಕೊಂಡು ಮುಂದೆ ಅದನ್ನ ಕೂಡಿಸುತ್ತಾರೆ. ಹಾಗೂ ಮುಂದೆ ಬರುವ ದಾರಿಯನ್ನು ಆ ಮಗುವಿಗೆ ತೋರಿಸುತ್ತಾ ಅದಕ್ಕೆ ಸಮಾಧಾನವನ್ನ ಮಾಡುತ್ತಿದ್ದರು. ಕಾರನ್ನು ಡ್ರೈವ್ ಮಾಡುತ್ತಿದ್ದ ಡ್ರೈವರ್ ಫೋನಿನಲ್ಲಿ ಮಾತನಾಡುತ್ತಿದ್ದ ಹಾಗೂ ಕಾರನ್ನ ಸರಿಸುಮಾರು 90 ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಓಡಿಸುತ್ತಿದ್ದ. ಜೊತೆಗೆ ಮಗುವನ್ನ ಡ್ರೈವರ್ ಕೂಡ ಸಮಾಧಾನ ಮಾಡುತ್ತಿದ್ದ. ಈ ಸಮಯದಲ್ಲಿ ಡ್ರೈವರ್ ಮುಂದೆ ಒಂದು ಹಂಪ್ ಇರುವುದು ಕಾಣುವುದಿಲ್ಲ. ಮಗುವನ್ನು ನೋಡುತ್ತಾ 100ರ ಸ್ಪೀಡಿನಲ್ಲಿ ಕಾರು ಹಂಪ್ ಅನ್ನು ದಾಟಿದಾಗ ವೇಗದಲ್ಲಿ ಅದು ಹಾರಿ ರಸ್ತೆಯ ಪಕ್ಕದಲ್ಲಿ ಡಿವೈಡರ್ ಗೆ ಹೋಗಿ ಪಲ್ಟಿಯಾಗಿತ್ತು. ನೋಡುತ್ತಲೇ ಕಾರಿನ ಹೊರಗಿನಿಂದ ಮಗು ಮಾತ್ರ ಹೊರಗೆ ಬಂದು ರಸ್ತೆಯ ಬದಿ ಬಿದ್ದಿತ್ತು. ನೋಡುತ್ತಿದ್ದ ಜನ ಆ ಕಾರಿನಲ್ಲಿ ಇದ್ದವರು ಸಾವನ್ನಪ್ಪಿದ್ದಾರೆ ಅಂದುಕೊಂಡಿದ್ದರು. ಜೊತೆಗೆ ವಿಂಡ್ ಶೀಲ್ಡ್ ಕಟ್ ಆಗಿ ಕಾರಿನಿಂದ ಹೊರಗೆ ಬಂದಂತಹ ಮಗುವಂತೂ ಬದುಕಲು ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಿದ್ದರು. ಆಮೇಲೆ ಅಕ್ಕಪಕ್ಕದ ಜನ ಕಾರ ಉಲ್ಟಾ ಆಗಿದ್ದು ಕಂಡು ಓಡೋಡಿ ಬಂದು ಕಾರಿನ ಒಳಗೆ ಇದ್ದ ಕುಟುಂಬದ ಸದಸ್ಯರನ್ನ ಹಾಗೂ ಡ್ರೈವರ್ ಅನ್ನ ಹೊರಗೆ ತೆಗೆದಿದ್ದಾರೆ. ಜವರೇಗೌಡ ಹಾಗೂ ಅವರ ಹೆಂಡತಿ ಇಬ್ಬರು 6 ತಿಂಗಳ ಮಗುಗಾಗಿ ಹುಡುಕುತ್ತಾರೆ. ಆದ್ರೆ ಆ ಮಗು ಕಾರಿನಿಂದ ಮುಂದೆ ರಸ್ತೆ ಬದಿಯಲ್ಲಿ ಬಿದ್ದಿತ್ತು. ಎಲ್ಲರೂ ಮಗುವಿನ ಪ್ರಾಣ ಹೋಗಿರಬಹುದೆಂದು ಅಂದುಕೊಂಡಿದ್ದರು. ಕಾರಿನಿಂದ ಓಡೋಡಿ ಬಂದ ಜವರೇಗೌಡ ಹಾಗೂ ಅವರ ಹೆಂಡತಿ ಸುಮಿತ್ರಾ ಮಗುವಿನ ಹತ್ತಿರ ನೋಡಿದಾಗ ಮಗು ಮೆಲ್ಲಗೆ ಎದ್ದು ನಗಲು ಪ್ರಾರಂಭಿಸಿತ್ತು. ಇದನ್ನು ಕಂಡ ಗಂಡ ಹೆಂಡತಿಗೆ ಆಶ್ಚರ್ಯವೇ ಆಗಿತ್ತು. ಕಾರಣ ಪಲ್ಟಿಯಾಗಿದ್ದ ಕಾರಿನಲ್ಲಿ ಕುಳಿತಿದ್ದ ಜನರಿಗೆ ಹಲವಾರು ಗಾಯಗಳಾಗಿದ್ದವು. ಆದ್ರೆ ವಿಂಡ್ ಶೀಲ್ಡ್ ಕಟ್ ಆಗಿ ಕಾರಿನಿಂದ ಹೊರಗೆ ಬಿದ್ದಿದ್ದ ಮಗುವಿಗೆ ಮಾತ್ರ ಒಂಚೂರು ಗಾಯ ಆಗಲಿ ನೋವಾಗಲಿ ಆಗಿರಲಿಲ್ಲ. ಬದಲಾಗಿ ಅದು ನಗುನಗುತ್ತಾ ರಸ್ತೆ ಮೇಲೆ ಬಿದ್ದಿದ್ದು ನೋಡಿ ಆ ಕುಟುಂಬ ಅಲ್ಲದೆ ಅಕ್ಕಪಕ್ಕದ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಗಮನವಿಟ್ಟು ನೋಡಿದಾಗ ಆ ಮಗುವಿನ ಕೈಲಿ ಇದ್ದಿದ್ದು ಡ್ಯಾಶ್ ಬೋರ್ಡ್ ಮೇಲೆ ಇದ್ದ ಆಂಜನೇಯನ ಚಿಕ್ಕ ಮೂರ್ತಿ. ವಿಚಿತ್ರ ಏನಂದ್ರೆ ಮಗು ಅಳುತ್ತಿದ್ದಾಗ ಜವರೇಗೌಡರು ಡ್ಯಾಶ್ ಬೋರ್ಡ್ ಮೇಲೆ ಇದ್ದ ಆಂಜನೇಯನ ಆ ಚಿಕ್ಕ ಮೂರ್ತಿಯನ್ನು ಆಟವಾಡಲು ಆ ಮಗುವಿನ ಕೈಯಲ್ಲಿ ಕೊಟ್ಟಿದ್ದರು. ಇದನ್ನೆಲ್ಲ ಕಂಡಂತಹ ಕುಟುಂಬ ಹಾಗೂ ಜನರು ಇದು ಆಂಜನೇಯನ ಪವಾಡವೇ ಎಂದು ನಂಬಿದ್ದಾರೆ. ಒಂದು ವೇಳೆ ಆ ಆಂಜನೇಯನ ಮೂರ್ತಿ ಮಗುವಿನ ಕೈಯಲ್ಲಿ ಇರದೇ ಇದ್ದಲ್ಲಿ ಆ ಮಗು ಬದುಕುತ್ತಿರಲಿಲ್ಲ ಎಂದು ಅವರ ನಂಬಿಕೆ. ಆಂಜನೇಯನೇ ಕೈಯಾರೆ ಬಂದು ಆ ಮಗುವನ್ನ ಕಾಪಾಡಿದ್ದಾನೆ ಎನ್ನುವುದು ಸುತ್ತಮುತ್ತಲಿನ ಜನರು ಆಡಿಕೊಂಡಿದ್ದರು. ಹೌದು ಸ್ನೇಹಿತರೆ, ಈ ಘಟನೆ ನಡೆದ ನಂತರ ಜವರೇಗೌಡ ಹಾಗೂ ಅವರ ಕುಟುಂಬ ಈಗ ಪ್ರತಿ ವರ್ಷ ಚನ್ನಪಟ್ಟಣದಲ್ಲಿರುವ ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ಕೊಡುತ್ತಿದ್ದಾರೆ. ಅವರನ್ನು ಹಾಗೂ ಅವರ ಕರುಳಿನ ಕುಡಿಯನ್ನು ಬದುಕಿಸಿದ ಆ ಆಂಜನೇಯನನ್ನ ಪ್ರತಿ ವರ್ಷ ಇಲ್ಲಿ ತಪ್ಪದೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಹೌದು ಸ್ನೇಹಿತರೆ, ಆಂಜನೇಯನ ಪವಾಡಗಳು ಒಂದ ಎರಡ ನೂರಾರು ಪವಾಡಗಳಿವೆ. ಈ ಕಲಿಯುಗದಲ್ಲೂ ಕೂಡ ಇಂತಹ ಪವಾಡಗಳು ನಡೆಯುತ್ತಿದೆ ಅಂದ್ರೆ ನಾವೆಲ್ಲರೂ ನಂಬಲೇಬೇಕು. ಅಂತಹ ಪವಾಡಗಳ ಬಗ್ಗೆ, ಅಂತಹ ಚಮತ್ಕಾರ ಬಗ್ಗೆ ಬರುವ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡುತ್ತೇನೆ. ನಿಜಕ್ಕೂ ನೀವು ಆಂಜನೇಯನ ಭಕ್ತರಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಆಂಜನೇಯ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.